ಲಕುಮಿ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಹರ್ಷಿತ್ ಸೋಮೇಶ್ವರ ನಿರ್ದೇಶನದಲ್ಲಿ ತಯಾರಾದ ಅನರ್ಕಲಿ ತುಳು ಸಿನಿಮಾವು ಆಗಸ್ಟ್ 23ರಂದು ತೆರೆಗೆ ಬರಲಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಲಯನ್ ಕಿಶೋರ್ ಡಿ ಶೆಟ್ಟಿ ಅವರು, ಅನರ್ಕಲಿ ಸಿನಿಮಾ ಈಗಾಗಲೇ ಪ್ರೀಮಿಯರ್ ಶೋ ಏರ್ಪಡಿಸಲಾಗಿದೆ. ಸಿನಿಮಾ ನೋಡಿದ ಪ್ರೇಕ್ಷಕರು ನಮ್ಮ ಪ್ರಯತ್ನವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಸಿನಿಮಾ ಕುರಿತು ತುಳುನಾಡಿನಲ್ಲಿ ಒಳ್ಳೆಯ ಮಾತು ಕೇಳಿಬರುತ್ತಿದೆ. ಇದು ನಮ್ಮ ಚಿತ್ರತಂಡಕ್ಕೆ ಖುಷಿ ತಂದಿದೆ. ಆಗಸ್ಟ್ 23ರಂದು ಸಿನಿಮಾ ಬಿಡುಗಡೆಯಾಗಲಿದ್ದು, ತುಳುವರು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸಬೇಕು ಎಂದರು. ಜನಗಳ ಅಭಿಪ್ರಾಯ ನನ್ನ ಇಂಗ್ಲಿಷ್ ಬೋರ್ಡ್ ದೃಶ್ಯ ಮಾಧ್ಯಮ ಪ್ರಚಾರ ಮಾಧ್ಯಮದ ಮುಖಾಂತರ ಆಯ್ನಾತ್ ಪ್ರಚಾರ ಕೊಡ್ತಾರೆ. ಈಗಲೂ ತುಂಬ ನಾನು ಮಾತ್ರ ಸಿನಿಮಾಗಳು ಎಡ್ಡೆ ಪ್ರಚಾರ ಕೊಡ್ತಾರೆ. ಪ್ರಚಾರ ಸಿನಿಮಾ ಎಡ್ಡೆತ್ತಿನ ಖಂಡಿತವಾದ ಮೌತ್ ಪಬ್ಲಿಸಿಟಿ ತಿಕ್ಕೊಂಡು ಹಣ ಐದನ್ನು ಅಡುಟು ನಿಖಾಲ ಒಂದು ಮೆತ್ತ ವಿಷಯ ಮಸ್ತ್ ನಿಖಲು ಪ್ರಚಾರ ಕೊರಿಯರ್ ಬಂದಾಗ ಹಳ್ಳಿಗಳ ಪ್ರತಿ ದಿನದ ಐತ ಬಗ್ಗೆ ಹಳ್ಳಿ ದಾದಾಂಡಲ ಎಡ್ಡ ಜನಗಳು ಅಭಿಪ್ರಾಯ ಬಂದಿದೆ. ನಿಖಲು ಪಂಡರ್ ಬಂದಾಡ ದೃಶ್ಯ ಮಾಧ್ಯಮದ ಪುಲಾವಡು ಪ್ರಚಾರ ಮಾಧ್ಯಮದ ಕೊರಿಯರ್ ಬಂದಾಗ ಇತ್ತೇನೆ ಎಕರೆಗೆ ಕೊಡ್ತಾರೆ. ನೀವು ಮಸ್ತ್ ಪ್ರಚಾರ ಕೊಡೋದು ಕೈದಾರೆ ನಾನಾತ ಎಕರೆಗೆ ಪ್ರಚಾರ ಕೊಡೋದು. ನಟ ಶೋಭರಾಜ್ ಪಾವೂರು ಮಾತನಾಡಿ, ಇದೊಂದು ಪರಿಶುದ್ಧವಾದ ತುಳು ಸಿನಿಮಾ. ಈ ಸಿನಿಮಾ ಹಿಂದೆ ಬಂದಿಲ್ಲ, ಹಾಗಿದೆ ಹೀಗಿದೆ ಎಂದು ಸುಮ್ಮನೆ ಹೇಳುವುದಿಲ್ಲ. ಆದರೆ ಈ ಸಿನಿಮಾ ನೋಡಿದ ಬಳಿಕ 2 ದಿನಗಳಾದರೂ ನಿಮ್ಮನ್ನು ಕಾಡುತ್ತದೆ. ನಿಮ್ಮ ಹಣಕ್ಕೆ ಖಂಡಿತ ಲಾಸ್ ಆಗುವುದಿಲ್ಲ ಎಂದರು. ಸಿನಿಮಾ ಈ ಸಿನಿಮಾದ ವಿಷಯ ಏನಪ್ಪಂಟ ತುಳು ಸಿನಿಮಾ ಒಂದು ಪರಿಶುಭ್ರ ತುಳು ಸಿನಿಮಾದ ಒಟ್ಟಿಗೆ ತುಳು ಸಿನಿಮಾ ಇಂಡಸ್ಟ್ರಿನ ತುಷ್ಪದನಂಚಿನ ಸಿನಿಮಾ ಬಹುಶಃ ನಿಖಿಲ ಆಲ್ರೆಡಿ ನಿಖಿಲು ಪ್ರೀಮಿಯರ್ ಶೋ ತೂತಿನಕಲು ಅಥವಾ ಟೆಕ್ನಿಕಲ್ ಶೋ ತೂತಿನಕಲಿಗೆ ಅರ್ಥ ಪೂನೆಂದ್ರೆ ಈ ಸಿನಿಮಾ ವಿಭಿನ್ನತೆ ಇನ್ಮುಟ್ಟ ಬರಂದನ ಅಂಚಿನ ದಾಲಾತ್ ಸಂಗತಿ ಪೊಕ್ಕಡ ಇಜ್ಜಾಂಗನ ಮತ್ತೆ ಬಿಲ್ಡಪ್ ಕೊರಬಲ್ಲಿ ಈ ಸಿನಿಮಾದ ಪಾಸಿಬಿಲಿಟೀಸ್ ಏನಪ್ಪಂಟ ನಿಖಲು ತೂಪುನ 2 ಗಂಟೆ 10 ನಿಮಿಷ 130 ನಿಮಿಷ ಇಂಚಿನೊಂಡ ಅವೇನು ನಿಖಲು 2 ದಿನ ಮರಬಿದ್ದಾರೆ ಎಂಗೇಜ್ ಆದ್ದೀವಿ ಮರಪುಜಾರ ಬಂಡ ದಾಯ ಬಾಯ ಮೇಲೆ ಅಂಚದ್ದು ಗಡಿ ರಿಯಾಕ್ಷನ್ ಒಂದು 2 ದಿನ ನಿಖಲ ನೆನಪಿಡೋರಿಗೂ ನಂಚಿನ ಕೊರೋನ ಕಾಸಿಗೆ ಪೈಸೆಗಳು ಬಿಲದಿಕ್ಕು ನಂಚಿನ ಸಾಧ್ಯ ಕೂಡಬಹುದು ತೂಡ್ಲಿ ಈ ಸಿನಿಮಾನ ಪನ್ಪು ನಂಚಿನ ಸಿನಿಮಾ. ನಿರ್ದೇಶಕ ಹರ್ಷಿತ್ ಸೋಮೇಶ್ವರ ಮಾತನಾಡಿ, ನೀವು ತಲೆ ಖಾಲಿ ಇಟ್ಟುಕೊಂಡು ಸಿನಿಮಾ ನೋಡಲು ಬನ್ನಿ. ಯಾಕೆಂದರೆ ಈ ಸಿನಿಮಾದಲ್ಲಿ 2 ಗಂಟೆ 10 ನಿಮಿಷಗಳ ಕಾಲ ನಿಮ್ಮನ್ನು ರಂಜಿಸಲು ಏನೆಲ್ಲ ಬೇಕೋ ಅದೆಲ್ಲವನ್ನು ತೋರಿಸಿದ್ದೇವೆ. ಹೀಗಾಗಿ ತುಳು ಭಾಷೆ ತುಳು ಸಿನಿಮಾವನ್ನು ಉಳಿಸಲು ಎಲ್ಲರೂ ಒಂದಾಗಿ ನಮ್ಮ ಸಿನಿಮಾ ನೋಡಿ ಬೆಂಬಲಿಸಿ ಎಂದರು. ಸಿನಿಮಾಗ ಫ್ರೆಶ್ ಆಡಿಯನ್ಸ್ ಅದು ಬ್ಲಾಂಕ್ ಅದು ಎಂಟಿ ಮೈಂಡೆಡ್ ಬರ್ತದೆ. ಮಾತ ಸಿನಿಮಾ ಕುಡ್ಲಡು ಓಳ್ಳೊಂಜಿ ಸಿನಿಮಾ ತುಳುನಾಡು ಓಳ್ಳೊಂಜಿ ಸಿನಿಮಾ ಬಲ್ತು ಮುಂದಾಂಡ ಓಲ್ಲ ಬಲ್ಪಿಂದ ಬುದ್ಧಿವಂತರ ಜಿಲ್ಲೆ ಅಂತ ಬಂದ್ಪೇರು ಮಾತ ಪಿಕ್ಚರ್ ನಮ್ಮ ಮಾತೆಲ್ಲ ದೆತ್ತೊಂದು ಗೊತ್ತು ಆಲ್ಮೋಸ್ಟ್ ಮಾತೆರಿಲ್ಲ. ಸೊ ಮಾತ ಪಿಕ್ಚರ್ ನಮ್ಮ ದೆತ್ತೊಂದು ಮೂಲ ಓಳ್ಳೊಂಜಿ ಪಿಕ್ಚರ್ ನ ದೆತ್ತೊಂದು ಬಂಡ ಅವು ಗ್ಯಾರಂಟಿ ಪಕ್ಕ ರೀಚ್ ಆಗ್ಬೋದು ಅಂತ ಬ್ಲಾಂಕ್ ಅದು ಮಾತ ಸಿನಿಮಾ ನಿಂಚ ತೂಪರ್ ತುಳು ಪಿಕ್ಚರ್ ಅಲ್ಲ ಪಿಕ್ಚರ್ ಲೆಕ್ಕನೆ ಬದ್ದು ತೂಲಿ ದಯದಿ ಇದು ದದನೊಂಜಿ ಮಲ್ಲ ಅಂಚ ಮಲ್ಲೆ ಇಂಚ ಮಲ್ಲೆ ಬಂದು ದದನೊಂಜಿ ಎಲ್ಲಿಯ ಮಟ್ಟ ಚೇಂಜಸ್ ಮಲ್ಲೆ ಇಲ್ಲಿಯ ಮಟ್ಟ ಚೇಂಜಸ್ ಮಾತ ಸೀನಿಯರ್ ಆರ್ಟಿಸ್ಟ್ ನಕ್ಲೇನು ಏರಿಯಾಗೆ ಕ್ಯಾರೆಕ್ಟರ್ ಏರಿಯಾದ ಜಸ್ಟಿಸ್ ಉಂಡು ಊರೇನಕಂತ ಯೂಸ್ ಮಾಡ್ತೊಂದು ಅದನ್ನೊಂಜಿ ಪ್ಯಾಕೇಜ್ ಬಂತು. ಈ ಸಂದರ್ಭದಲ್ಲಿ ನಟಿ ಆರ್ಜೆ ಮಧುರಾ, ಅರುಣ್ ರೈ ಪುತ್ತೂರು, ವಾತ್ಸಲ್ಯ, ಲಂಚುಲಾಲ್, ರಜನೀಶ್ ಕೋಟ್ಯಾನ್, ರೋಹಿತ್, ಮೋಹನ್ ಕೊಪ್ಪಳ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.